ಹಾಯ್, ಎಲ್ಲ ಹೆಂಗಿದ್ರಿ? ನಾ ಸಂಕ್ರಾಂತಿ ಊಟ ಉಂಡ್ಕ ಬಂತೆ ದೈದ್ ಮನೆಗೆ ಹೋಯ್. ಒಳ್ಳೆ ಊಟ ಮರ್ರೆ. ಅಲ್ಲೇನೆ ಸರೋಜ, ಒಳ್ಳೆ ಊಟ ಅಲ್ಲ. ನನಗಂತೂ ತೃಪ್ತಿ ಆದಂಗೆ ಆಯ್ತು ಕಣ. ಮನೇಲಿ ಎಷ್ಟು ಅಡುಗೆ ಮಾಡ್ಕೊಂಡ್ರು ದೇವಸ್ಥಾನದಲ್ಲಿ ಉಂಡಂಗೆ ಆಗ್ತಿಲ್ಲ ಮಾತ್ರ. ಎಷ್ಟು ಲಾಯ್ಕ್. ಅದು ಒಂದೇ ದೇವಸ್ಥಾನ ಅನ್ಕೊಂಡು ಅಲ್ಲದೆ ಎಲ್ಲ ದೇವಸ್ಥಾನಕ್ಕೆ ಹೋರು ಹಾಗೆ. ದೇವಸ್ಥಾನದ ಊಟ ಮಾತ್ರ ಒಂಥರ ಸಮಾಧಾನ ಹಬ್ಬದಲ್ದ. ಹೌದು ಪದ್ದಕ್ಕ, ಈ ಆನೆಗುಡ್ಡಿಗೆ ಹೋರ್ ಕಣಿ. ಎಂತ ಅನ್ನ ಸಾರು ಕಡೆಗೆ ಅದು ಗುಂಬಳಕಾಯಿ ಸಾಂಬಾರು ಮಾಡ್ತಾರೆ, ಚಟ್ನಿ ಮಾಡ್ತಾರಲ್ಲ, ಅದೇ ಗುಂಬಳಕಾಯಿ ಸಿಪ್ಪಿಲ್ ಚಟ್ನಿ ಮಾಡೋದಂಬ್ರ ಕಣಿ ಅವ್ರು. ಎಷ್ಟೆಲ್ಲ ಆಯ್ಕಲ್ದೆ ಎಂಥ ಟೇಸ್ಟ್ ಇರುತ್ತೆ. ಇನ್ನೂ ಅನ್ನ ಬೇಕಂಬಂಗೆ ಆಗ್ತಿರತ್ತೆ ಕಣಿ. ಆ ಪಾಯಸ ಹಾಗೆ ಎಷ್ಟೆಲ್ಲ ಆಯ್ಕಲ್ದ ಅದ. ನೀವು ಮನೇಲಿ ಎಂಥ ದ್ರಾಕ್ಷಿ ಗೋಡಂಬಿ ಹಾಕಿ ಮಾಡ್ರು ಆ ಪಾಯಸದ ರುಚಿ ಬರ್ತಿಲ್ಲ ಕಣಿ. ಹೌದಾ ಮರೈತಿ, ಸುಳ್ಳಲ್ಲ. ಆನೆಗುಡ್ಡಿದ್ದು ಹಾಗೆ, ಕಮರ್ಸಿಲಿ ಊಟ ಹಾಗೆ. ಕಮರ್ಸಿಲಿದಂತೂ ಅಷ್ಟೆಲ್ಲ ಆಯ್ಕಿರುತ್ತೆ ಕಣ. ಒಳ್ಳೆ ಊಟ ಮಾತ್ರ. ಎಲ್ಲ ಬದಿ ದೇವಸ್ಥಾನದಲ್ಲೂ ಹಾಗೆಪ್ಪ, ಊಟ ಮಾತ್ರ ಹೆಂಗೆ ಮಾಡ್ತಾರೆ ಏನು ಭಟ್ರ ಬಗ್ಗೆ ಕಣೋ, ಅಷ್ಟೇ ಲಾಯ್ಕಿರುತ್ತೆ. ಮತ್ತು ಅಕೊಲ್ಸ್ ಲಾಯ್ಕಿದಿತ್ತಲ್ದೆ, ತೊಂಡೆಕಾಯಿ ಮತ್ತು ಬಟಾಣಿ ಹಾಕಿ ಮಾಡೋದು ಒಟ್ಟಿಗೆ. ನಾವು ಮನೇಲಿ ಮಾಡ್ರೆ ಕಣಿ ಹಂಗೆ ಹತ್ತದ. ಆ ಬಟಾಣಿ ಒಂದು ಸತಿ ಬೇಯ್ತಿಲ್ಲ, ಒಂದು ಸತಿ ಬೇಯಿತ್ತು, ಒಂಥರ ಕಚ್ಕಟ್ಕೊಂಡಂಗೆ ಹಬ್ಬದ ಕಣಿ. ಎಷ್ಟು ಲಾಯ್ಕ್ ಮಾಡಿರ. ಮತ್ತು ಚಟ್ನಿಯೂ ಹಾಗೆ ಮರ್ರೆ, ಇಂಥ ಉದ್ದಿನ ಬೇಳೆ ಅಂತ ಹಾಕ್ದಂಗೆ ಇತ್ತು ಕಣಿ ಚಟ್ನಿಗೆ. ಹೌದೇ, ಅದೇ ನಾವು ಬರೀ ಕೊಬ್ಬರಿ ಹಾಕಿ ಚಟ್ನಿ ಮಾಡೋದಿಲ್ಲ, ಅದ್ರ ಬದಲಿಗೆ ಒಂಚೂರು ಉದ್ದಿನ ಬೇಳೆ ಮತ್ತು ಕಡ್ಲೆ ಬೇಳೆ ಹುರ್ಕ ಹಾಕೋದಂಬ್ರ ಕಣ. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೋದಂಬ್ರ. ಅದಕ್ಕೆ ಎಷ್ಟೆಲ್ಲ ಆಯ್ಕತ್ತಂತ ಹೇಳ್ತೇನೆ ನೀನು. ಬದ್ದಕ್ಕ ನೀವು ಹಂಗೆ ಅನ್ಕೊಂಡೆ ನಮ್ಮ ಬದಿದ್ ಬಿಟ್ಟು ಬೇರೆ ಬದಿದೆ ಎಲ್ಲ ಸುಮಾರು ಅಡುಗೆ ಎಲ್ಲ ಗೊತ್ತು ಮಾಡ್ಕೊಂಡಿರಿ ಅಲ್ದ. ಅರೋ ನಿಮ್ಮ ಮಾಯಿ ಮೊನ್ನೆ ಸಿಕ್ಕಿರ್ಕಣಿ, ಹೇಳ್ತಿದ್ದೀರ ನಂಗೆ ಜೋರು ನಗು ಬಂದದ್ದು. ಏನು ನಿಮ್ಮ ಪದ್ದಕ್ಕ ಒಂದು ಅಡುಗೆ ಸುಸೂತ್ರ ಮಾಡಿ ಹಾಕೋದಿಲ್ಲ ಹಂಗೆ ಹಿಂಗೆ ಅಂತಿದ್ರು ಕಣಿ. ನಂಗೆ ಮನ್ಸೊಳಗೆ ನಗು ಬಂತೆ ಪದ್ದಕ್ಕ. ನಂಗೆ ಗೊತ್ತಲ್ಲ ನೀವು ಎಷ್ಟು ಅಡುಗೆ ಮಾಡ್ತೀರಿ ಅಂತ ಅನ್ಕೊಂಡೆ. ನಮ್ಮ ಮನೆಯವ್ರಿಗಂತೂ ನಿಮ್ಮ ಸಾಂಬಾರು ಅಂದ್ರೆ ಜೀವ ಮರ್ರೆ. ಹೌದಾ ಅತ್ತೆ, ನನ್ನ ಬಗ್ಗೆ ಹಂಗೆಲ್ಲ ಹೇಳ್ತಿದ್ರಾ? ಅದು ನಮ್ಮನೆ ವಯಸ್ಸೈತಲ್ದ, ಒಂದೊಂದ್ಸಲ ಹಾಗೆ ಕಣ. ಸಮ ಇದ್ರೆ ಸಮ ಹಿಂಗ್ಸ, ಇಲ್ಲ ಅಂದರೆ ಎಂತಾರು ಒಂದು ಹಿಂಗಿಂದೆ ಕುಯ್ಕ್ ಮಾಡ್ತಾ ಇಕ್ಕಂತಾರೆ ಕಣ್. ಮಗನೊಟ್ಟಿಗೂ ಎಲ್ಲ ಹೇಳಿ ಕೊಡ್ತಾರೆ, ಇವ್ರು ತಲೆಗೆ ಹಾಕಂತಿಲ್ಲ ಅಷ್ಟೇ. ಅಳಿಯಾರು ಹಂಗೆ ಅಲ್ದ ಪದ್ದಕ್ಕ, ಅದಕ್ಕೇನು ಬೇಜಾರು ಮಾಡ್ಕೊಂದಿಲ್ಲ. ಒಟ್ಟೆ ಎಲ್ಲರ ಮನೇಲೂ ಹಂಗೆ, ನಮ್ಮ ಮನೆ ಮಾಯೂ ಹಾಗೆ ಅಲ್ದ. ಈಗ ಒಟ್ಟಿಗಿಲ್ಲ ಅಷ್ಟೇ, ದೊಡ್ಡ ಮಗನ ಮನೆಗೆ ಹೋಯ್ರು ಬಂದ್ರೆ ಹಾಗೆ ಕಣಿ. ಚಿರ್ಪಟಿ ಮಾಡ್ತೈಕಂದು ಎಲ್ಲ ಮಾಡದ್ದೇ ಸಾಲ, ಬೆಚ್ಚದ್ದೇ ಸಾಲ ಅಂದು ಕಣಿ. ಏನು ಗೊಂಬಿನ ಕಣ್ಕಂಡ್ಕ ಅಲ್ಲ. ಇವರೆಲ್ಲ ಹಳಿ ಮಕ್ಕಳ ಹಂಗಾರೆ ಅಳ್ತಾರ ಮೇಲೆ ಮಕ್ಕಳು ಹಳಿಯರು ಒಂದೇ ಅಂತಾರೆ. ಹೌದು, ಆರು ತೀರ ಮರ್ರೆ, ಎಷ್ಟು ಮಾಡಿ ಕೊಟ್ಟರು ಸಾಲ ಕಣಿ. ಹೇಳಿದರೆ ನೀವು ಬೇಗ ನಿಮ್ದು ಸಣ್ಣ ಮಗನಿಗೆ ಒಂದು ಮದುವೆ ಮಾಡ್ಲಕ್ಕೆ ಮರ್ರೆ. ನಿಮ್ಗೆ ಸ್ವಲ್ಪ ನೋವು ಹತ್ತಷ್ಟೊತ್ತಿಗೆ. ಈಗ ಕೆಲಸ ಬಿಗುವತ್ತಿಲ್ಲ ನಿಮ್ಗೆ ಹೇಳಿ. ಹೌದೇ, ಕೆಲಸ ಬಿಗು. ಶಾಮಲ್ ಹೆಣ್ಣ ಅಷ್ಟೊತ್ತಿಗೆ ನಾವು ಕೆಲಸಕ್ಕೆ ಇಷ್ಟ ಇದ್ರು ಇಲ್ಲಿ ಇಲ್ದಿರ ಬೇಡ ಅನ್ಕ ಮದುವೆ ಮಾಡಿಸ್ಕೊಂಡದ್ದು. ಅದು ನಮ್ಮ ಮನೆ ಕೆಲಸ ಎಲ್ಲ ಕಂಡು ಸೀದಾ ಅದ್ರ ಬದಲಿಗೆ ಡ್ಯೂಟಿಗೆ ಹೋಗ್ದೆ ಒಳ್ಳೇದು ಅನ್ಕಂಡು ಹಾಗೆ ಮಾಡ್ಕೊಂಡಿದ್ದು ಕಣ. ಏನಂತ ಏನು ದುಡ್ಡು ಬತ್ತಿಲ್ಲ ಮರೀತಿ. ಅದಕ್ಕೆ ಸುಮ್ಮನೆ ಯಾರು ಎತ್ಕೊ ಓಡುದು. ಇಲ್ಲಿ ಮನೇಲೆಲ್ಲ ಮಕ್ಕಳನ್ನೆಲ್ಲ ಕಂಡ್ಕೊಂಬ ಕಂಡ್ಕೊಂಬೈ ಬರೋದಿಲ್ಲ. ಅದಕ್ಕೆ ಕಂಡ್ಕೊಂಬತ್ತು ಇಲ್ಲ ಅಂತ ಇಟ್ಕೋ. ಅದು ಎಂಥದ್ದು ಏನೇನೋ ಮರೀತಿ. ಒಂದು ತೀರ ಏನು ಕೆಲಸದ ಹೆಂಗಸೇನಲ್ಲ. ನಮಗೂ ಆಗಲಿಕ್ಕೆ ಎಲ್ಲ ಮಾಡುತ್ತೆ ನಾವು ಅನ್ಕೊಂತೆ. ಚುಟ್ಟಿ ಇದ್ದಿತ್ತಲ್ಲ ಓಡಾಡ್ಕೊಂಡೆ, ಹಂಗೆ ಅನ್ಕ ಮಾಡ್ಕೊಂಡದ್ದು. ಈಗ ಕಂಡ್ರೆ ಬರೀ ಕಳ್ಳಿ ಮರೀತಿ. ಈಗ ಹೇಳ್ತೆ, ನಾನೀಗ ಇಲ್ಲಿ ಬಂದು ಮಾತಾಡೋ ಕೂತ್ಕೊಂಡಿದ್ದೆ. ನನ್ನ ಮನೇಲಿಗೆ ಎಷ್ಟು ಕೆಲಸ ಬಾಕಿ ಬಿದ್ದಿರತ್ತೆ ಗೊತ್ತಾ. ಇನ್ನೆಲ್ಲ ಹೋಗಿ ಮಾಡ್ಕೊಂಬ್ರೊಳಗೆ ರಾತ್ರಿ ಹತ್ಕಣಿ. ಎಷ್ಟೊತ್ತಿಗೆ ಒಂಚೂರು ಬೆನ್ನು ಬಾಗ್ಸೋದಮ್ಮಂಗೆ ಹತ್ತು, ಎಷ್ಟೊತ್ತಿಗೆ ಒಂದು ಮಲ್ಕೊಂಬದಮ್ಮಂಗೆ ಹತ್ತು ಗೊತ್ತಾ ನಿಂಗೆ. ನೀ ಹೇಳ್ತೆ ನನಗೂ ಹೊತ್ಕೊಂಡು ಸಾಕಾಯ್ತಾ. ಅದಂಗಾಯ್ಲಿ ಈ ವರ್ಷ ಮಾರ್ಚ್ ಏಪ್ರಿಲ್ ಹಾಗೆ ಸೀಸನ್ನಾಗೆ ಒಂದು ಮದುವೆ ಮಾಡಿಸಿಯೇ ಮುಗಿಸೋದು ಅವನದ್ದು. ನಾನು ಇವತ್ತೊಂದು 5 ಮನೆಗೆ ಹೋದಲ್ಲ ಪ್ರಶ್ನೆ ಹಾಕಿ ಆತಿದ್ದಿತ್ತು ಮರ್ರೆ, ಏಗಳಿಕೆ ಮಾಡ್ಲಿಕ್ಕೆ ಏನು ಅನ್ಕೊಂಡೆ. ನೀವೆಂತ ಬಾಯೇ ಬಿಡಲಿಲ್ಲಪ್ಪ. ಅಲ್ಲ ಬಾಯಿ ಬಿಡೋದಂದರೆ ಹುಡುಗಿ ಎಲ್ಲ ಲುಕ್ತಾಯ್ತಾ ನನ್ನ ಮಗನಿಗೆ. ನಿಂಗೆ ಹಿಂಗೆ ಗೊತ್ತಿಲ್ಲದೇನಲ್ಲ ಅಲ್ಲ. ಗೊತ್ತಿಲ್ಲ ನಿಂಗೆ ಯಾ ಹೆಣ್ಣು ಅನ್ಕೊಂಡೆ. ಅದೇ ಗುಮಾನಿ ಮೇಲೆ ಇತ್ತು ಆ ರೂಪದಕ್ಕ. ನೀವ ಹೇಳಿದೆ ನಾ ಹೆಂಗೆ ಕೆಮ್ದೆ. ಅದೇ ಹೆಣ್ಣಿಗೆ ಮದುವೆ ಮಾಡಿ ಬಿಡೋದು ಅನ್ಕಂಡೆ. ನಂಗೆ ಹತ್ತಿಲ್ಲ ಮಗ. ಇನ್ನು ಕೆಲ್ಸಕ್ಕೆ ಹೋಪರ್ನ ಕರ್ಕೊಬಂದ್ರೆ ನಂಗೆ ಭಾಳ ಕಷ್ಟ ಆಗ್ತು. ಹಂಗಾಗಿ ಅದೇ ಸುಮ್ಮನೆ ಹೆಣ್ಣೆ ಅಡ್ಡಿಲ್ಲ ಅಂತ ಮಾಡಿದೆ ನಾನು. ನನ್ನ ಮಗ ಏನು ನಾನು ಹೇಳಿದ ಮಾತೇನು ತೆಗ್ದು ಹಾಕೋದಿಲ್ಲ. ಕಾಣಕ್ಕೆ ಅದೇ ಹೇಳ್ನಲ್ಲ, ಮುಂದಿನ ಬೇಸಿಗೆಗೊಂದು ಮಾಡಿ ಮುಗಿಸೋದು. ಆಯ್ಲಿ ಪದ್ದಕ್ಕ, ಬೇಗ ಮಾಡೀನಿ. ನಮಗೂ ಒಂದು ಪಾಯಸದ ಊಟ ಸಿಕ್ತಂಗೆ ಆಯ್ತು ಹಂಗಾರೆ. ನಾನು ಒಪ್ಪದಂಗಾರೆ ಒಂದು ಬಟ್ಟೆ ಆಸೆ ಬಿದ್ದಿತ್ತು ಕಣ. ಸ್ವಲ್ಪ ಅಲ್ಲ ಮಾತ್ರ ಹೇಳ್ತೆ. ಆ ಮಿಷನಿಗೆ ಒಂದು ಹಾಕಿ ನಮ್ಮ ಮನೇಲಿ ಸರಿ ಹತ್ತಿಲ್ಲ ಕಣ.
ನಂಗೆ ಅದು ಹಾಕೋಕ್ಕೂ ಗೊತ್ತಿಲ್ಲ. ಈ ಮಕ್ಕಳ ಹತ್ರ ಬಡ್ಕಣ್ಗೆ ಹಾಕಿ ಕುಡಿ ಅನ್ಕೊಂಡೆ ಹಾಕ್ರು. ಇವರಿಗೊಂದು ಸಾಮರ್ಥ್ಯ ಗದ್ದೆ ಬದಿಲೆಲ್ಲ ಕೆಲಸ ಮಾಡೋದಲ್ದ ಕೆಸರಲ್ಲೇ ಇರುತ್ತೆ. ಅದು ಸೊಸದ್ರೆ ಓದ್ತಿಲ್ಲ ಅದರೊಳಗೆ. ಓ ಮಿಷನ್ ಕತ್ತಿ ತೆಗೀನಿವಿ. ನಾನು ಕೂಡ ಮಿಷನಿ ಮಾತ್ರ ಹಾಕೋದಿಲ್ಲ ಕಣಿ. ಸೊಸತ್ರ ಹತ್ತಿಲ್ಲ ಬಟ್ಟೆ ಮಾತ್ರ. ಆ ಗುಂಡಿಂದ ಒಂದು ಬಟ್ಟೆ ಮಿಷನಿಗೆ ಹಾಕೋದಷ್ಟೇ, ಕಾಲೇಜಿಗೆ ಹಾಕೊಂಡು ಹೋಗ್ಬೋದು. ನಾವು ಬೆಗರು ಅಷ್ಟೇ ಸಮೇತ ಹೋಗ್ತೇನೆ ನಮ್ಮರ್ರೆ ಒಂದೊಂದ್ಸಲ. ಅಲ್ಲ ಪುದ್ದಕ್ಕ, ನಿಮ್ಗೊಂದು ಗಮ್ಮತ್ತು ಗೊತ್ತಿತ್ತು ಪುದ್ದಕ್ಕ. ಹೌದು, ಎಂತ ಗಮ್ಮತ್ತು ನಡೀತಿ? ಅಷ್ಟು ಖುಷಿ ಆಯ್ತು ನಿನಗೆ? ಎಂತ ಗಮ್ಮತ್ತು? ಎಂಥರ ಗುಡ್ ನ್ಯೂಸಾ? ಹೋ ಪುದ್ದಕ್ಕ, ಓದಲ್ಲ ಅಲ್ಲದೆ ನೀವು ಬರ್ ಸುಮ್ಮನೆ ಕಣಿ. ಅಲ್ಲ ಎಂತಂದರೆ ಹೂ ಸಂಕ್ರಾಂತಿ ನೀವು ಬರಲಲ್ಲ, ಒಬ್ಬಳು ಬಂದಿದ್ದಾಳೆ ಕಣಿ. ವಾಷಿಂಗ್ ಮಿಷಿನ್ ಯಾವ್ದು ತಗೊಂಡು ಅನ್ಕೊಂಡ 15 ಕೆಂಪು ಬಂದಿದ್ದಾಳೆ. ಹಾಂ ಹೌದೇ? ಮಿಷನ್ ಯಾವ ತಗೊಂಡು ನನ್ಗೆ ಕೆಂಪು ಬಂದದ್ದು ಅಂದ್ರೆ ಅದೇ ದೊಡ್ಡ ತಲೆ ಬಿಸಿ. ನನಗೆ ಮನೆ ಕೆಲಸ ಮಾಡ್ಕೊಂಬಕ್ಕಾಗ್ತಿಲ್ಲ. ಯಾವ ಮಿಷನ್ ತಗೊಂಡ್ರು ಹಾಳತ್ತೆ. ಯಾವ ತಗೊಂಡು ನನಗೆ ಕೆಂಪಿಗೆ ದೇವ್ರ ಹತ್ರ ಬಂದದ್ದು ಮಾರ್ರೆ. ಇಲ್ಲ ಹಿಂಗಾರೆ ಬತ್ತ ಜನ ಇದ್ರಲ್ಲ, ಸಣ್ಣ ಪುಟ್ಟ ವಿಷಯಕ್ಕೂ ದೇವ್ರನ್ನೇ ಕೆಂಪ್ದೇನೆ ಹಂಗಾರೆ. ಅಲ್ಲ ಪದ್ದಕ್ಕ, ನಾವು ಸಣ್ಣಕಿ ಪುಷ್ಟೊತ್ತಿಗೆ ನಾವು ಪಾಸ್ ಹತ್ತ ಫೇಲ್ ಹತ್ತಕ್ಕೆ ಏನು ಕನಕ ದೇವ್ರ ಹತ್ರ ನಮ್ಗೆ ಎಷ್ಟು ಅನಿಸ್ತಿದ್ದು ಗೊತ್ತಿತ್ತೆ. ಒಂದು ಹೆದರಿಕೆ ಆಪ್ಸಂದ್ರೆ ಆಗಲಿಕ್ಕಲ್ಲ ಫೇಲರ್ ಸುಮ್ಮನೆ ಕಂತಿದ್ದೀರಾ ಮನೇಲಿ ಸಮಾ ಖರ್ಚಿ ಬೀಳ್ತಿದ್ದಿತ್ತಲ್ಲ. ದೇವ್ರ ಹತ್ರ ಕೇಳ್ಕಂಬಂಗೆ ಅಪ್ಪದೆ ನಮಗೆ. 6-5 ಮನೆ ಹೋದಗಳ ಕೇಂಬಕ್ಕಿದ್ರಕ ಸುಮ್ಮನೆ ಕಂತಿತ್ತು. ಈಗ ಹೆಂಗಸ್ರ ಮಿಷನ್ ತಗೊಂಬೆಲ್ಲ ಕೇಂಬ ಕಣಿ. ಯಾವ್ದು ತಗೊಂಡು ಏನು ಅನ್ಕೊಂಡು ನನ್ನ ಅಪ್ಪನ ಹತ್ರ ಎಷ್ಟು ಸಲ ಹೇಳಿದೆ ನಾನು ಆಗಲಿಕ್ಕೆ ನಾ ಪಾಸ್ ಹತ್ತನ ಕೇಳಿ SLC ಇಲ್ಲ ಅನ್ಕೊಂಡೆ. ನನ್ನ ಅಪ್ಪಯ್ಯ ಸಮ ಬೊಯ್ದಿದ್ದೆ, ಹಂಗಿಂತೆಲ್ಲ ದೇವರಿಗೆಲ್ಲ ಕೇಂದ್ರ ಅನ್ಕೊಂಡೆ. ಅಲ್ಲ ಅದ್ರಲ್ಲಿ ಎಂತ ಇತ್ತು ಪದ್ದಕ್ಕ? ಹಂಗೆ ಎಂತೆಂಥದ್ದು ದೇವ್ರ ಹತ್ರ ಕೇಂಬಲ್ಲ. ತುಂಬ ಮುಖ್ಯ ವಿಷಯ ಅಂತಾರೆ ಇದ್ರೆ ಕೇಳ್ಕ. ನಂಗಷ್ಟು ನಾ ಪಾಸ್ ಹತ್ತನ ಪೇರ್ ಹತ್ ನಮ್ಮದೇ ಮುಖ್ಯ ವಿಷಯ ಆಗಿತ್ತಲ್ಲ ಹಂಗೈ. ಅಯ್ಯೋ ಸರೋಜ ಹೋಯ್ ಇಲ್ಕಣಿ, ಆಗಲಿಕ್ಕೆಲ್ಲ ಫೇಲ್ ಮಾಡ್ತಿದ್ದೀರಲ್ದೆ. ನಾವೆಲ್ಲ ಸಣ್ಣಕಿಪ್ಪತ್ತಿಗೆ ಈಗ ಬಿಡೀನಿ. SLCವರೆಗೂ ಮಕ್ಕಳನ್ನ ಯಾರನ್ನೂ ಫೇಲ್ ಮಾಡೋದಿಲ್ಲ. ಆಗಲಿಕ್ಕೆ ಫೇಲ್ ಮಾಡ್ತಿದ್ದೀರಲ್ಲ, ನಮಗೆ ಎಷ್ಟು ಟೆನ್ಷನ್ ಆಗ್ತಿದ್ದಿತ್ತು. ಈಗ ಬೇರೆ ದೊಡ್ಡರಿಗೆಲ್ಲ ಬೇರೆ ತೊಂದರೆ ಪ್ರಾಬ್ಲಮ್ ಆದ್ರೂ ಕೂಡಲೇ ಎಲ್ಲದೇ 5 ಮನೆಗೆ ಹೋಗಿ ಕೇಂತಾರೆ. ನಾವು ಪಾಸ್ ಹತ್ತ ಫೇಲ್ ಹತ್ತಂತ ಕೇಂದ್ರೊಳಗೆ ಎಂತ ತಪ್ಪಿತ್ತು ಹೇಳಿ ಕಂಬ ನೀವೇ ಹಂಗಾರೆ. ಕಣ್ರಿ ನಮ್ಮ ಸರೋಜನ್ ಕ್ವಶನ್ ಅದೆಲ್ಲ ಇರಲಿ. ನೀವೆಲ್ಲ ವೀಡಿಯೋ ಕಾಣ್ತಿದ್ದೀರಲ್ದ ನಮ್ದು ಕಾಣ್ಕಕ್ಕ. ಹಾಗೆ ಹೊಸದಾಗಿ ಕಾಣ್ತಿದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಚಿಂದ ವೀಡಿಯೋ ಕಾಣ್ತಿದ್ದಾರೆ ಹಿಂಗೆ ನಮಗೆ ಹೆಚ್ಚು ವೀಡಿಯೋ ಕಾಣ್ ಪ್ರೋತ್ಸಾಹ ಕೊಡಿನಿ ಅಕ್ಕ. ಮತ್ತೆ ಲೈಕ್ ಮಾಡೋಕ್ಕೆ, ಕಾಮೆಂಟ್ಸ್ ಮಾಡೋಕ್ಕೆ ಮರುಕಾಗ.